ಕಿಲಿಂಜ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ವತಿಯಿಂದ ನಿರ್ಮಾಣಗೊಂಡ ನೂತನ ಶ್ರೀನಿಕೇತನ ಮಂದಿರದ ಲೋಕಾರ್ಪಣಾ ಸಮಾರಂಭ ನಡೆಯಿತು. ನೂತನ ಶ್ರೀನಿಕೇತನ ಮಂದಿರವನ್ನ ಡಾಕ್ಟರ್ ಕಮಲಾ ಪ್ರಭಾಕರ್ ಭಟ್ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಸಮಾಜಕ್ಕೋಸ್ಕರ ಮತ್ತು ದೇಶಕ್ಕಾಗಿ ಕೆಲಸ ಮಾಡಬೇಕು ಎಂದರು. ಖಂಡಿತ ನಾವು ಪುನಃ ಹಿಂದೆ ರಾಜ್ಯಕ್ಕೆ ಒಳಗಾಗಬಹುದು ಅಂತ ಹೇಳುವ ಸಂಶಯ ಬರ್ತಾ ಇದೆ. ಆದ್ದರಿಂದ ಆ ರೀತಿ ಬರದೇ ಇರುವ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಸಮಾಜಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಂಡ. ಮೂರ್ಕಜೆ ಅಜಯ ವಿಶ್ವಸ್ತ ಮಂಡಳಿ ಅಧ್ಯಕ್ಷ ಎಸ್.ಆರ್. ರಂಗಮೂರ್ತಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇಶದ ಸವಾಲನ್ನ ಎದುರಿಸಲು ರಾಷ್ಟ್ರೀಯತೆ ಮತ್ತು ಸಂಘಟನೆ ಅತಿ ಅಗತ್ಯವಾಗಿದೆ. ರಾಷ್ಟ್ರಭಕ್ತಿ, ದೇಶಪ್ರೀತಿ ಬೆಳೆಸುವಂತಹ ಯುವಕರು ಒಗ್ಗಟ್ಟಾಗಬೇಕು ಎಂದು ಹೇಳಿದರು. ಕೇವಲ ರಾಷ್ಟ್ರೀಯ ಸಂಘಕ್ಕೋಸ್ಕರ 25 ವರ್ಷಗಳ ಕಾಲ ಓಡಾಡಿದ್ದಾರೆ. ಈ ಭಾಗದಲ್ಲಿ ಓಡಾಡಿದಾಗ ನಮಗೆ ಯಾವಾಗಲೂ ಮಂಗಳೂರಿಗೆ ಹೋಗಬೇಕಾದ್ರೆ ಮಂಗಳೂರಿನ ಮನೆಗೆ ಹೋಗಬೇಕಾದ್ರು ಇಲ್ಲಿ ಉಳ್ಳಾಲಕ್ಕೆ ಅಮ್ಮನಿಗೆ ನಮಸ್ಕಾರ ಹಾಗೆ ಹೋಗಬೇಕಾದ್ರೆ ಇನ್ನೂ ಎರಡು ಅಂದರೆ ಇಲ್ಲಿ ಇವತ್ತು ಶಾಖೆ ಆಗ್ತಾ ಇದೆಯೋ ಅಂತ ನೋಡ್ತಾ ಇದ್ವಿ. ಇಲ್ಲಿ ಭಗವದ್ಗೀತ ಹಾಕ್ತಾ ಇದೆಯಾ ಇಲ್ವಾ ಅಂತ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಈ ಕಾರಣಗಳಿಂದ ಇಲ್ಲಿಯ ಹಲವಾರು ಜನ ಕಾರ್ಯಕರ್ತರು ನನ್ನ ಹಳೆಯ ಮಿತ್ರರಾಗಿದ್ದಾರೆ. ಶಂಕರ್ ನಾರಾಯಣ ಭಟ್ ನನ್ನ ಹಳೆಯ ಮಿತ್ರರಾಗಿ ಕಾಲೇಜಿನಲ್ಲಿ ನಾವು ಒಟ್ಟಿಗೆ ಓದಿದ್ದೇವೆ. ಇನ್ನು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಗುಳಿಪಾಡಿ ಗುತ್ತು ಮಾತನಾಡಿ, ಇಲ್ಲಿನ ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಿಂದ ಅನುದಾನವನ್ನ ಒದಗಿಸುತ್ತೇನೆ ಎಂದು ಭರವಸೆಯನ್ನ ನೀಡಿದರು. ಸರ್ಕಾರದಿಂದ ಕೂಡ ಇದಕ್ಕೆ ಏನಾದರೂ ಯಾಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ಕೆಲವೊಂದು ಅನುಕೂಲಗಳು ಬೇಕಾಗಬಹುದು. ಖಂಡಿತವಾಗಿ ಕೊಡುವಂಥ ಕೆಲಸಗಳು ನಾವು ಮಾಡ್ತೇವೆ ಅಂತ ಹೇಳುವಂಥ ಎಲ್ಲರಿಗೂ ಶುಭವಾಗಲಿ. ಇಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಮಾತನಾಡಿ, ಕಾರ್ಯಕರ್ತರ ಅವಿರತ ಶ್ರಮದಿಂದ ಮಂದಿರ ಎದ್ದು ನಿಂತಿದೆ ಎಂದು ಹೇಳಿದರು. ಪ್ರಾಮಾಣಿಕ ಸೇವೆ ಸಲ್ಲಿಸುವಂತಹ ಎಲ್ಲ ಕಾರ್ಯಕರ್ತರ ಒಗ್ಗಟ್ಟಿನ ಪ್ರತಿಫಲ ಈ ಶ್ರೀನಿಕೇತನ ಮಂದಿರ. 2 ವರ್ಷ ಕೊರೋನಾ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಭವ್ಯ ಮಂದಿರ ಎದ್ದು ನಿಂತ ಹೇಳಿದರೆ ಅದು ಕೆಲಸವರು ಮಾಡಿದಂಥ ಸಾಧನೆ ಅಲ್ಲ, ನಾನು ಮಾಡಿದಂಥ ಸಾಧನೆ ಖಂಡಿತ ಅಲ್ಲ. ಯಾಕೆಂದರೆ ಇಲ್ಲಿ ಅದಕ್ಕೆ ಅದರ ಪದಾಧಿಕಾರಿಗಳು ಸದಸ್ಯರು ನೀಡಿರುವಂತಹ ಸಪೋರ್ಟ್ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದಾರೆ. ಅಧ್ಯಕ್ಷರಾದ ವಿಷ್ಣುಭಟ್ ಇರ್ಬೋದು, ಕೊರಗಪ್ಪಣ್ಣ ಇರ್ಬೋದು, ರತ್ನಾಕರ್ ಇರ್ಬೋದು, ಶ್ರೀಧರಣ್ಣ ಇರ್ಬೋದು, ಎಲ್ಲ ಹೇಳಿಗಳು ತುಂಬ ಜನ ಇದ್ರು. ಎಲ್ಲರೂ ಕೂಡ ಇದಕ್ಕೆ ಪೂರಕವಾದಂಥ ಆ ಮಾರ್ಗದರ್ಶನ ಕೊಟ್ಟಿದ್ದ ಈ ಒಂದು ಕೆಲಸ ಆಗಿದೆ. ಇಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ ಮತ್ತು ದೈವನರ್ತಕ ಶೇಖರ್ ಪರವ ಅವರನ್ನು ಇದೇ ಸಂದರ್ಭ ಸನ್ಮಾನಿಸಲಾಯಿತು. ವೇದಮೂರ್ತಿ ಮಹೇಶ್ ಭಟ್ಟರ ನೇತೃತ್ವದಲ್ಲಿ ಶ್ರೀ ಗಣಪತಿ ಹವನ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಕೆಲಿಂಜ ಉಳ್ಳಾಲ್ತಿ ದೈವಸ್ಥಾನದ ಆನುವಂಶಿಕ ಮುಖ್ಯಸ್ಥರ ಶಂಕರ್ ನಾರಾಯಣ ಭಟ್ ಪುಂಡಿಕಾಯಿ, ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಭಟ್ ಅಡ್ಯಾಯಿ, ಉದ್ಯಮಿ ಸದಾಶಿವ ಆಚಾರ್ಯ, ಮಾಜಿ ಶಾಸಕ ಪದ್ಮನಾಭ ಕೊಟ್ಟಾರಿ, ಪದ್ಮನಾಭ ಗೌಡ ಅಡ್ಯಾಯಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.